ಭಾರತ ಚೀನಾ ಗಡಿಯಲ್ಲಿ ಮಿಷಿನ್ ಗನ್ ಹಿಡಿದ ರೋಬೋಟ್ ನೇಮಿಸಿದ ಚೀನಾ ಭಾರತ ಗಡಿ ವಿವಾದವು ಇನ್ನೂ ಇತ್ಯರ್ಥವಾಗಿಲ್ಲ. ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿಯಲ್ಲಿರುವ ಗಡಿ ಗಲಾಟೆಯನ್ನ ಚೀನಾ ಮತ್ತಷ್ಟು ಉಲ್ಬಣಗೊಳಿಸುತ್ತಿದೆ. ಇದೀಗ ತನ್ನ ಅತ್ಯಾಧುನಿಕ ಮಿಷಿನ್ ಗನ್ ಹಿಡಿದ ರೋಬೋಟ್ಗಳನ್ನು ಗಡಿ ಕಾಯಲು ಚೀನಾ ನೇಮಿಸುತ್ತಿದೆ ಎಂದು ಮಾಧ್ಯಮವೊಂದು ವರದಿ ಮಾಡಿದೆ. ಭಾರತೀಯ ಮಾಧ್ಯಮದ ವರದಿಗಳ ಪ್ರಕಾರ ಶಸ್ತ್ರಾಸ್ತ್ರಗಳು ಮತ್ತು ಅಗತ್ಯ ವಸ್ತುಗಳ ಸರಬರಾಜು ಎರಡನ್ನೂ ಸಾಗಿಸುವ ಸಾಮರ್ಥ್ಯವಿರುವ ಡಜನ್ ಗಟ್ಟಲೆ ಸ್ವಯಂಚಾಲಿತ ವಾಹನಗಳನ್ನು ಟಿಬೆಟ್ಗೆ ರವಾನೆ ಮಾಡಲಾಗುತ್ತಿದೆ. ಚೀನಾದ ಪಡೆಗಳು ಭಾರತದ ಪಡೆಗಳೊಂದಿಗೆ ಘರ್ಷಣೆಯಲ್ಲಿ ತೊಡಗಿರುವ ಗಡಿ ಪ್ರದೇಶಗಳಲ್ಲಿ ಈ ವಾಹನಗಳು ಹಾಗೂ ರೋಬೋಟ್ಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ವೈರ್ಲೆಸ್ ಆಗಿ ನಿರ್ವಹಿಸಬಹುದಾದ ಶಸ್ತ್ರಸಜ್ಜಿತ ಶಾರ್ಕ್ ಕ್ಲಾ ರೋಬೋಟ್ಗಳು ಕೈಯಲ್ಲಿ ಹಗುರವಾದ ಮಿಷಿನ್ ಗನ್ ಹಿಡಿದು ಮ್ಯೂಲ್ 200 ವಾಹನದಲ್ಲಿ ಭಾರತ ಚೀನಾ ಗಡಿಯಲ್ಲಿ ನಿಂತಿವೆ. ಮ್ಯೂಲ್ 200 ಚೈನಾ ಕಂಡು ಹಿಡಿದಿರುವ ಮಾನವರಹಿತ ಆಯುಧ ಸಹಿತ ಟ್ರಕ್. ಸುಮಾರು 120ರಿಂದ 200 ಮ್ಯೂಲ್ ವಾಹನಗಳನ್ನು ಟಿಬೆಟ್ಗೆ ಕಳುಹಿಸಲಾಗಿದೆ. ಅವುಗಳಲ್ಲಿ ಹೆಚ್ಚಿನವು ಗಡಿಯ ಸಮೀಪದಲ್ಲಿ ನೆಲೆಗೊಂಡಿದೆ. ಮಾನವರಹಿತ ವಾಹನಗಳಿಗೆ ಪೂರಕವಾಗಿ ಚೀನಾ 70 VP-22 ಶಸ್ತ್ರಸಜ್ಜಿತ ಮಿಲಿಟರಿ ವಾಹನಗಳನ್ನು ಸಹ ಒದಗಿಸಿದೆ. ಇವುಗಳಲ್ಲಿ 77 ಗಡಿ ಪ್ರದೇಶಗಳಲ್ಲಿವೆ. ಒಟ್ಟು 150 ಲಿಂಕ್ಸ್ ಅಂಡ್ ಟೆರೈನ್ ವಾಹನಗಳನ್ನು ಗಡಿಗೆ ರವಾನಿಸಲಾಗಿದೆ. ಟ್ರಿಂಕ್ಸ್ ಅನ್ನು ವ್ಯಾಪಕ ಶ್ರೇಣಿಯ ಸೇನೆಗಳು ಬಳಸಿಕೊಳ್ಳುತ್ತವೆ ಮತ್ತು ಪಡೆಗಳನ್ನು ಒಯ್ಯಲು ಆಗಾಗ್ಗೆ ಈ ವಾಹನಗಳನ್ನು ಬಳಸಿಕೊಳ್ಳಲಾಗುತ್ತದೆ ಎಂದು ವರದಿಗಳು ಹೇಳಿವೆ. ಹೋವಿಟ್ಜರ್ಗಳು, ಹೆವಿ ಮಿಷಿನ್ ಗನ್ಗಳು, ಕ್ಷಿಪಣಿ ಲಾಂಚರ್ಗಳಂತಹ ವಿವಿಧ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಗಳನ್ನು ನಿಯೋಜಿಸಲು ಸಹ ಇದನ್ನು ಬಳಸಲಾಗುತ್ತದೆ. ಸದ್ಯ ಚೀನಾದ ಈ ಸಾಂಕೇತಿಕ ನಡೆಗೆ ಭಾರತ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬ ಬಗ್ಗೆ ಕಾದು ನೋಡಬೇಕಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.